ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಏನಿತ್ತ ಮಲ್ಲ ಸುದ್ದಿಲು ಕುಡ್ಲ ಅಡ್ಯಾರ್ದ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಔರಾ 2K22 ಫ್ರೆಶರ್ಸ್ ಡೇ ಕಾರ್ಯಕ್ರಮ ಭವಿಷ್ಯದ 8 ದಿನಗಳಿಗೆ ಅಡಿಪಾಯ ಪಾಡನೋಡು ಪಾಂಡ್ಯ ರಾಜನ್. ತುಮಕೂರು ಜಿಲ್ಲೆ ಪಾವಗಡ ಪಳವಳ್ಳಿ ಕಟ್ಟಡ SVT ಖಾಸಗಿ ಬಸ್ ಮಗರ್ದು ಜಾಗಿಡಿ ತೀರ್ನ 8 ಜನ 25 ಹೆಚ್ಚು ಜನಕ್ಕೆ ಪೆಟ್ಟೈನ ಕ್ಲೆನ್ ಬದುಕಾಯರೆ ಸರ್ವ ಪ್ರಯತ್ನ ಅರಗ ಜ್ಞಾನೇಂದ್ರ. ಶಾಲೆಡು ಭಗವದ್ಗೀತೆ ಕಲ್ಪಾವನೆ ಕಿರೋದ ಇಜ್ಜಿ ಅಂಡ ನೈತಿಕ ಶಿಕ್ಷಣ ಬೋರ್ಡು ಸಂವಿಧಾನದ ಮರ್ಯಾದೆ ಕೊರಡು ಬಜ್ಪೇಡ್ ಸಿದ್ದರಾಮಯ್ಯರು. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರಮಾರ್ ಕಂಡೋಡು 29 ವರ್ಷದ ಕೋಟಿ ಚೆನ್ನಯ್ಯ ಜೋಡುಕೆರೆ ಕಂಬಳ. ಇತ ವಾರ್ತೆದ ವಿವರ. ಕುಡ್ಲ ಅಡ್ಯಾರ್ದ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ದ ಔರಾ 2K22 ಫ್ರೆಶರ್ಸ್ ಡೇ ಕಾರ್ಯಕ್ರಮ ಶನಿವಾರ ನಡೆತಂಡ. ಮಾಫೋಯ್ ಗ್ರೂಪ್ದ ತಾಪಕರು ತಮಿಳುನಾಡಿದ ಮಾಜಿ ಮಂತ್ರಿ ಕೆ ಪಾಂಡ್ಯ ರಾಜನ್ ಕಾರ್ಯಕ್ರಮ ಉದಿಪನ ಮಲ್ತಿರು. ಕುಡ್ಲ ಅಡ್ಯಾರ್ದ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ದ ಔರಾ 2K22 ಫ್ರೆಶರ್ಸ್ ಡೇ ಕಾರ್ಯಕ್ರಮ ಶನಿವಾರ ಕಾಲೇಜದ ಸಭಾಂಗಣ ನಡೆತಂಡ. ಮಾಪೊಯ್ ಗ್ರೂಪ್ದ ತಾಪಕಿರ್ಬಕ ತಮಿಳುನಾಡಿದ ಮಾಜಿ ಮಂತ್ರಿ ಕೆ ಪಾಂಡ್ಯ ರಾಜನ್ ತುಡರ್ ಪತ್ತದ ಕಾರ್ಯಕ್ರಮಕ್ಕೂ ಚಾಲನೆ ಕೊರಿಯರು. ಪಾಂಡ್ಯರಾಜನ್ ಪಾತಿರ್ದು ಬರವು ಸಂಸ್ಥೆಲಡು ದೂರ ದೃಷ್ಟಿತ್ವದಿ ಒಂದು ಭವಿಷ್ಯದ 8 ದಿನಗಳಿಗೆ ಅಡಿಪಾಯ ಪಾಡುಡು ಇತ್ತೆ ಅವೇತು ಇಂಜಿನಿಯರಿಂಗ್ ಕಾಲೇಜಲು ಇತ್ತಂಡಲ ಸಹ್ಯಾದ್ರಿ ಮಿತ್ತ ಸ್ಥಾನಡುಂಡು ಇಂದೆಟ್ಟು ಬರವು ಕಲ್ಪನನಿಕ್ಲು ಪುಣ್ಯವಂತಿರಂದ ಅರ್ಪಂಡ್ಯರು. How a country which invests in ideas will flourish in the new age economy. What is this new age economy today? How are these people becoming unicorns? Someone whom I know, a guy called Matrubhutam, who was from a very lower middle class family, today has taken his company and getting listed in NASDAQ in US. And all the 323 people who work for him have become crorpatis, who have become actually crorpatis, every one of the employee in the company. Imagine, was it possible even about 20 years back, 30 years back, 40 years back? Not really. The new economy in its wake is bringing in opportunities for every one of you. The 700 of you who are sitting here. If you have an idea, there is funding to support your idea. ಶಿವಮೊಗ್ಗದ PS ಟ್ರಸ್ಟ್ದ ಸಿಇಒ ಬಕ ಸಲಹಾ ಮಂಡಳಿ ಸದಸ್ಯರು ಉಮಾದೇವಿ SY ಪಾತಿರ್ದು ಕೊರೋನಾದ ಪೊಟ್ಟುಡು ಬರವು ಸಂಸ್ಥೆಲು ಭಾರಿ ಕಷ್ಟ ಎದುರ್ಸಾದ ಅಂಡ ಇತ್ತೆ ಆ ಕಷ್ಟ ಮಾತ ದೂರ ಆದ ಬರವು ಸಂಸ್ಥೆಲು ಬುಲಿಚಿಲ್ ಸಾದಿಡುಲ್ಲ ಅಂದ್ಪಂಡ್ಯರ. So I don't know what miracles you do after 12th standard. Parents will be chasing you, until you see that, what is your 4-5 performance. As soon as you start, your engineering course, parents will also, limit their love and affection only to the dining tables while serving to the food. They wouldn't know the subject, how many subjects you have, whether you have backlog, what for, you have paid towards the, training facilities, whether you are attending the training classes, who is your mentor. This kind of a communication gap starts between the parents, students and the institutions. So through you all, I humbly request to pass on message to parents as well. ಮಹಾರಾಷ್ಟ್ರದ ಕಹಾನಿ ಡಿಸೈನ್ ವರ್ಕ್ಸ್ದ ವ್ಯವಸ್ಥಾಪಕ ನಿರ್ದೇಶಕರ ರಾಮನ್ ಮತೋಕ್, ಬೆಂಗಳೂರು ಈಸ್ಟ್ ವೆಸ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ದ ಕಾರ್ಯನಿರ್ವಾಹಕ ನಿರ್ದೇಶಕರ ಪ್ರೊಫೆಸರ್ ನಾಗಭೂಷಣ ಭಿನ್ನರಾದಿತ್ಯರು, ಪ್ರಿನ್ಸಿಪಾಲರು ಡಾಕ್ಟರ್ ರಾಜೇಶ್ ಎಸ್, ಸಂಶೋಧನಾ ನಿರ್ದೇಶಕರು ಡಾಕ್ಟರ್ ಮಂಜಪ್ಪ ಎಸ್ಬಕ, ಡಾಕ್ಟರ್ ಪ್ರಶಾಂತ್ ರಾವ್ ಪಾಲ್ಗೊಂಡಿದ್ದರು. ತುಮಕೂರು ಜಿಲ್ಲೆ ಪಾವಗಡ ತಾಲೂಕದ ಪಳವಳ್ಳಿ ಕಟ್ಟದ ಕೈತಳ್ಳು ಶನಿವಾರ ಕಾಂಡ ಖಾಸಗಿ SVT ಬಸ್ ಮಗರ್ದು ಜಾಗೆಡೆ 8 ಜನ ಜೀವಕಳವನ್ನ ಬೇಜಾರದ ಸಂಗತಿ ನಡೆತದಂಡು.
ತುಮಕೂರು ಜಿಲ್ಲೆ ಪಾವಗಡ ತಾಲೂಕದ ಪಳವಳ್ಳಿ ಕಟ್ಟದ ಕೈತಲ್ ಶನಿವಾರ ಕಾಂಡ ಖಾಸಗಿ ಎಸ್ಬಿಟಿ ಬಸ್ ಮಗಡ್ದು ಜಾಗಡಿ ಎನ್ಮ ಜನ ಜೀವಕಳವನ್ನ ಬೇಜಾರ್ದ ಸಂಗತಿ ನಡೆತದಂಡ 25 ಹೆಚ್ಚು ಜನಕ್ಕೂ ಜೋರ್ದ ಪೆಟ್ಟಾತಂಡ ಪಾವಗಡ ಪೊಲೀಸ್ ಸ್ಟೇಷನ್ದ ಸುತ್ತಲೂ ಈ ಅವಘಡ ನಡೆತದಂಡ ಎಸ್ಬಿಟಿ ಸಂಸ್ಥೆಗೆ ಸೇರ್ನ ಖಾಸಗಿ ಬಸ್ ಒಂದು ಪಳವಳ್ಳಿ ಕಟ್ಟೆ ಕೈತಲ್ ತಿರ್ಗಸಿಡ್ ಬಸ್ ತಿರ್ಗನಗ ಈ ದುರಂತ ನಡೆತದಂಡ ಸಾಮರ್ಥ್ಯಗೂ ಮೀರಿದ ಬಸ್ಸಿಡ್ ವಿಪರೀತ ಜನ ದಿಂಜಾದ ರಬಸ್ಸುಡು ಪೋಂದಿತ್ತಿನವೇ ಗಾಡಿ ಮಗರ್ರೆ ಕಾರಣ ಅಂದು ತೆರೆದು ಬೈದಂಡ ಬಸ್ಸದ ಮಿತ್ತಲ ಅಂದಾಜಿ 40 ಜನ ತಾತು ಕುಲುದಿತ್ತೆರಂದು ತೆರೆದು ಬೈದಂಡ ಜಿಲ್ಲಾಧಿಕಾರಿ ಪೊಲೀಸ್ ಮುಖ್ಯಸ್ಥರು ಊರ್ಧ ಶಾಸಕರು ಜಾಗಿಗೆ ತುರ್ತು ಬತ್ತದ ಪೆಟ್ಟಾಯಿ ನಕ್ಲಿನ ಆಸ್ಪತ್ರೆಗೆ ಸಾಗವನ ಕಾರ್ಯ ನಡೆತದಂಡ ಸಾರ್ವಜನಿಕರು ಭಾರಿ ಜನ ಸೇರ್ತಾರೆ ಈ ಅವಘಡ ತುಯಿನಕ್ಲು ಮಾಹಿತಿ ಕೊಡ್ದು ಪೆಟ್ಟಾಯಿ ನಕ್ಲೆಡ ಹೆಚ್ಚಾದ ಬರವು ಕಲ್ಪನಕ್ಲೆ ಉಳ್ಳೇರು ಪೆಟ್ಟಾಯಿ ನಕ್ಲಿನ ಪಾವಗಡ ಆಸ್ಪತ್ರೆಗೆ ಸೇರ್ಸಾದಂಡ ಹೆಚ್ಚಿನ ಮಡ್ದು ಅಗತ್ಯದಕ್ಲಿನ ಬೆಂಗಳೂರಿಗೂ ಕೊನಪೆರಂದು ಪಂತೇರ ಡ್ರೈವರ್ ಕಂಡಕ್ಟರ್ ಪದ್ರಾಡಾತ್ಯಾರ ಬಸ್ಸದ ಚಕ್ರದಡ್ಡಿಟ್ಟು ಬುಡ್ದಲ ಕೆಲವರು ಜೀವ ಬಿಡ್ತೇರ ದುರಂತ ಬಗೆಟ್ ಮಾಹಿತಿ ತೆಗೆದಂಡ ಜಿಲ್ಲಾಧಿಕಾರಿ ಬೊಕ್ಕ ಪೊಲೀಸ್ ಮುಖ್ಯಸ್ಥರನ್ನು ಜಾಗಿಗೆ ಪೋಯರ ತೆರಿಪಾದಂಡ ಸ್ಥಿತಿಗತಿ ಬಗೆಟ್ ಕಣ್ಣದಿತ್ತನಂದು ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ಬೊಕ್ಕ ರಾಜ್ಯ ಗೃಹ ಮಂತ್ರಿ ಅರಗ ಜ್ಞಾನೇಂದ್ರ ಪಂತೇರ ಪೆಟ್ಟಾಯಿ ನಕ್ಲಿಗೆ ಎಡ್ಡೆ ಮರ್ದು ವ್ಯವಸ್ಥೆ ಒದಗಾಯರ ತೆರಿಪಾದಂಡ ಬೇತೆ ಬೇತೆ ಕಡಿಡ್ದು ಆಂಬುಲೆನ್ಸ್ ತರ್ಪಡಾಯರ ಪಂತಾಂದು ಮಂತ್ರಿಯರು ತೆರಿಪಾದಿರ ಬೆಳ್ತಂಗಡಿ ಗರ್ಡಾಡಿ ಗ್ರಾಮದ ಗುಂಡದ ಬಸ್ತಿ ತಿರ್ಗಸ್ ಕೈತಲ್ ಸ್ಕೂಟರ್ಗೆ ಕೆಎಸ್ಆರ್ಟಿಸಿ ಬಸ್ ಇಟ್ಟದ ಇರುವೆರು ಜವನಿರು ಜೀವ ಕಳಿವನ್ನ ಬೇಜಾರ್ದ ಸಂಗತಿ ಶುಕ್ರವಾರ ನಡೆತದಂಡ ತೀರ್ನಕ್ಲೇನ ಕುತ್ಬುದ್ದೀನ್ ಸಾದಿಕ್ ಬೊಕ್ಕ ಹಮ್ಮಬ್ಬ ಸಿರಾಜಂದ್ ಗುರ್ತಮಂತದೇರ ಬೆಳ್ತಂಗಡಿ ಗರ್ಡಾಡಿ ಗ್ರಾಮದ ಗುಂಡದ ಬಸ್ತಿ ತಿರ್ಗಸ್ ಕೈತಲ್ ಕೆಎಸ್ಆರ್ಟಿಸಿ ಬಸ್ ಬೊಕ್ಕ ಸ್ಕೂಟರ್ ಇರ್ತದ ಬಸ್ಸದಡಿக்கு ಊರ್ನ ಹಿರೇಬಂಡಾಡಿದ ಅನ್ಯಮೆಗ್ಗೆ ಇರುವೆರು ಜೀವ ಕಳೆವನ್ನ ಬೇಜಾರ್ದ ಸಂಗತಿ ಶುಕ್ರವಾರ ನಡೆತದಂಡ ಉಬಾರ ಕೈತಲ್ದ ಹಿರೇಬಂಡಾಡಿದ ಕರಿದುಪೋಯಿನ ಮಾಸ್ಟರ್ ಅಬ್ದುಲ್ ರಜಾಕ್ ರೆನ ಮಗಲ್ಲು 30 ವರ್ಷದ ಹಮ್ಮಬ್ಬ ಸಿರಾಜ್ ಬೊಕ್ಕ 33 ವರ್ಷದ ಕುತ್ಬುದ್ದೀನ್ ಸಾದಿಕ ತೀರ್ನಕ್ಲು ಬಸ್ ಡ್ರೈವರ್ ವಿಶ್ವನಾಥ್ ನಮಿತ್ ಕೇಸ್ ಪಾಡ್ತಂಡ ಗುರುವಾರ ವೇಣೂರು ಅಂಗರಕರಿಯಡು ಸೋದರಿನ ಖಂಡನೆ ನೀರ್ಡು ಮುರ್ಕುದು ತಿಡ್ದೇರ ಭಾವನೆಲ್ಲಡೆ ಪೋದು ಇಲ್ಲಡೆ ಪಿರವನ್ನಗ ಗುರುವಾಯಿನ ಕೆರೆ ಕಡೆರ್ದು ವೇಣೂರು ದಂಚು ಪೋಂದಿತ್ತಿನ ಸರ್ಕಾರಿ ಬಸ್ ಸ್ಕೂಟರ್ಗೆ ಇರ್ತದಂಡ ಬಸ್ ಇಡ್ತದ ಬಲತಮೇಕ್ ಕಡತದ ಅಕ್ಲೆನ ಒಯ್ತೊಂದೆ ಕೊನೊತ್ತುಂಡು 24 ತರೆಕ್ ಕೈ ಕಾರ್ಗೆ ಜೋರ್ದ ಪೆಟ್ಟಾದ ಒರಿ ಜಾಗೆಡಿ ತಿಡ್ದೇರು ನನೋರಿಯನ್ನು ಗೋಳಿದಂಗಡ್ದ ಮುನೀರ್ ಲತೀಫ್ ಕೆಲವೆರು ಆಸ್ಪತ್ರೆ ಕೊನೊಂಡಲ ಸಾತಿಡೆ ಜೀವ ಪೋತುಂಡು ಸಿರಾಜ್ ಬೊಕ ಸಾದಿಕ್ ಪಿದೇ ದೇಶಡು ಬೇಲಡಿತದ 5 ತಿಂಗಳೊಡ್ದುಂಬು ಊರುಕು ಬೈದೇರ ಅಪ್ಪೆ 6 ಜನ ಸೋದರಿಯರ್ ಬೊಕ್ಕ 8 ಜನ ಸೋದರಿಯರ ನಕ್ಲು ಆಗತದೇರ ಬೆಳ್ತಂಗಡಿ ಸಂಚಾರಿ ಸ್ಟೇಷನ್ ಕೇಸ್ ಪಾಡ್ತಂಡ ಶಾಲೆಲೆಡ್ ಜೋಕ್ಲಿಗ್ ಭಗವದ್ಗೀತೆ ಕಲ್ಪಾವನೆ ಕೆಂಕ್ಲೆನ ಇರೋಧ ದಾಲ ಇಜ್ಜೆ ಆಂಡ ನೈತಿಕ ಶಿಕ್ಷಣ ಬೋರ್ಡು ಸಂವಿಧಾನಗೂ ವಿರೋಧವಾದ ನಡತನೆರೆ ಬಲ್ಲಿಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಂತೇರ ಆರು ಬಜೆಪದ ವಿಮಾನ ನಿಲ್ದಾಣೋಡು ಶನಿವಾರ ಸುದ್ದಿ ಮಾಧ್ಯಮದಕ್ಲ ಪ್ರಶ್ನೆಲೆಗ್ ಜವಾಬ್ ಕೊಡ್ದು ಇಂಚ ಪಂತೇರ ಬಜೆಪದ ಮಂಗಳೂರು ವಿಮಾನ ಉಂತುನ ತಾನುಡು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶನಿವಾರ ಸುದ್ದಿಗಾರರ ಪಾತ್ರದ ಶಾಲೆಲೆಡ್ ಜೋಕ್ಲೆಗ್ ಭಗವದ್ಗೀತೆ ಕಲ್ಪಾವನೆ ಕೆಂಕ್ಲೆನ ದಾಲ ಇರೋದ ಇಜ್ಜಿ ಆಂಡ ನೈತಿಕ ಶಿಕ್ಷಣ ಬೋರ್ಡು ಮುಖ್ಯವಾದ ಗುಣಮಟ್ಟದ ಬರವು ಕೊರಿಯರ ರಾಜ್ಯ ಸರ್ಕಾರ ದುಂಬು ಬರಡೊಂದು ಪಂಡೇರ ಮಾಧ್ಯಮದಕ್ಲು ಕೇಂದ್ರ ಪ್ರಶ್ನೆಲೆಗ್ ಜವಾಬು ಕೊರ್ನಾರ್ ಗುಣಮಟ್ಟದ ಬರವು ಭಾರಿ ಮುಖ್ಯ ಸರ್ಕಾರ ಈ ಬಗೆಟ್ ನನಲ ತೀರ್ಮಾನ ಮಲ್ದಿಜೆ ಆಂಡ ಇಲ್ಲಡ್ ಜೋಕ್ಲೆಗ್ ಭಗವದ್ಗೀತೆ ಪಂಡ್ ಕೊರ್ಪೆರತ್ತ ನೈತಿಕ ಬರವು ಬೋರ್ಡು ಅಂಡ್ ಸಂವಿಧಾನಗೂ ಇರೋದ ನಡತೊನೆರ ಬಲ್ಲಿ ತಾನು ಬೈಬಲ್ ಕುರಾನ್ ಒಯ್ಕ್ಲ ಇರೋದಿ ಅತ್ತಂದಾರು ಪಂಡೆರ ನಮ್ಮ ಮಾತ ಜತಬಾಳ್ವಿಡು ಒಟ್ಟಿಗೆ ಉಪ್ಪೊಡು ಸಹಿಷ್ಣುತೆ ಜತಬಾಳ್ವಿಡು ನಂಬಿಕೆ ದೇನಕಲು ಇಂಕುಲೊಂದು ಸಿದ್ದರಾಮಯ್ಯರು ಪಂಡೆರ ನೈತಿಕ ವಿದ್ಯೆ ಕಲಿಸಲಿಕ್ಕೆ ನಮ್ದೇನು ತಕರಾರಿಲ್ಲ. ಈ ಬಿಲೀವ್ ಇನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಸೆಕ್ಯುಲರಿಸಮ್ ಗೊತ್ತಾಯ್ತಲ್ಲ. ಭಗವದ್ಗೀತೆನಾರು ಹೇಳ್ಕೊಡ್ಲಿ, ಕುರಾನಾರು ಹೇಳ್ಕೊಡ್ಲಿ, ಬೈಬಲ್ ಆದರೂ ಹೇಳ್ಕೊಡ್ಲಿ, ವಿ ಹ್ಯಾವ್ ನೋ ಅಬ್ಜೆಕ್ಷನ್. ಬಟ್ ಪ್ರೊವೈಡೆಡ್ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂತಿಮವಾಗಿ. ಇವತ್ತಿನ ಮಾರ್ಕೆಟ್ ಏನಿದೆ, ಮಾರ್ಕೆಟ್ಗೆ ಅನುಗುಣವಾಗಿ ನಾವು ವಿ ಮಸ್ಟ್ ಗಿವ್ ದೆಮ್ ಕ್ವಾಲಿಟಿ ಎಜುಕೇಷನ್. ಮಕ್ಕಳನ್ನ ಕ್ವಾಲಿಟಿ ಎಜುಕೇಷನಿಂದ ವಂಚಿತರಾಗಿ ಮಾಡಬೇಕಾದಂಥ ಅಗತ್ಯ ಇಲ್ಲ. ಭಗವದ್ಗೀತೆ
ಇನ್ನೂ ಸರ್ಕಾರ ಏನು ತೀರ್ಮಾನ ಮಾಡಿಲ್ಲ, ಗುಜರಾತ್ನಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ಭಗವದ್ಗೀತೆ ಹೇಳಿದ್ರೆ ನಮ್ಗೆ ಭಗವದ್ಗೀತೆ ಮನೇಲಿ ಹೇಳ್ಕೊಡಲ್ವಾ? ದೇವ್ರ ಬಗ್ಗೆ ಹೇಳಲ್ವ ಮನೆಯಲ್ಲಿ? ನಮಗೆಲ್ಲ ಹೇಳ್ಕೊಟ್ಟಿಲ್ವ? ಆರ್ ಯು ನಾಟ್ ಎ ಹಿಂದೂ? ಆಮ್ ಐ ನಾಟ್ ಎ ಹಿಂದೂ? ಇವೆಲ್ಲ ಹೇಳ್ಕೊಟ್ಟಿದ್ದಾರೆ. ರಾಮಾಯಣ, ಮಹಾಭಾರತ ಇವೆಲ್ಲ ಮನೇಲಿ ಹೇಳ್ಕೊಟ್ಟಿರ್ತಾರೆ. ನಾಟಕಗಳೆಲ್ಲ ಆಡ್ತಾರೆ, ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲೂ ಆಡ್ತಾರೆ. ಅವೆಲ್ಲ ಕೇಳಿದ್ವಲ್ಲ. ಸೊ ನೈತಿಕ ಶಿಕ್ಷಣ ಬೇಕು. ಹಾಗಂತೇಳಿ ಸಂವಿಧಾನಕ್ಕೆ ವಿರುದ್ಧವಾಗಿ ಯಾವುದೂ ಕೂಡ ನಡ್ಕೊಳ್ಬಾರ್ದು ಅಷ್ಟೇ. ನಾನು ಐ ಆಮ್ ನಾಟ್ ಎಗ್ನೆಸ್ಟ್ ಭಗವದ್ಗೀತೆ, ಐ ಆಮ್ ನಾಟ್ ಎಗ್ನೆಸ್ಟ್ ಬೈಬಲ್, ಐ ಆಮ್ ನಾಟ್ ಎಗ್ನೆಸ್ಟ್ ಕುರಾನ್. ಕಾಶ್ಮೀರಿ ಸಿನಿಮಾದ ಬಗ್ಗೆ ಅಭಿಪ್ರಾಯ ತಿರುಪಾದ ಕಾಶ್ಮೀರೋಡು ದಾನೆ ಆತನಂದು ಸತ್ಯನು ಜನಕ್ಲಿಗೆ ತೋಜಾವಡು ಸಿನಿಮಾ ಎಂಚಿನ ತೋಜಾದಂಡ ಅವು ಮುಖ್ಯ ಆತು. ತಾನು ಸಿನಿಮಾ ತೊಪ್ಪುಜಿ ಅವಿನ ತೋಡೊಂದೇ ದಾನೆ ಇಜ್ಜ ತಾಂದು ಪಂಡಿನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕಾಂಗ್ರೆಸ್ ಪಕ್ಷ ಸಾಫ್ಟ್ ಹಿಂದುತ್ವಲ ಅತ್ತು, ಹಾರ್ಡ್ ಹಿಂದುತ್ವಲ ಅತ್ತು, ಮಾತಾ ಧರ್ಮಲಿಗೆ ಸಮಾನ ಮರ್ಯಾದೆ ಕೊರ್ಪಾಂದು ಪಂಡ್ಯರ. ಸಿನಿಮಾ ಮಾಡಿ ತೋರಿಸ್ತೀವಿ ಅಂದರೆ ಬೇಡ ಅಂತ ಹೇಳೋದೇನು, ಆದರೆ ಜನರಿಗೆ ಸತ್ಯ ಏನು ನಡೆದಿದೆ ಅನ್ನೋದನ್ನು ತೋರಿಸ್ಬೇಕು ಅಷ್ಟೇ. ಸತ್ಯ ಏನು ನಡೆದಿದೆ, ಕಾಶ್ಮೀರದಲ್ಲಿ ಏನು ನಡೀತು, ಟೆರರಿಸ್ಟ್ ಏನು ಮಾಡಿದ್ರು, ಅಲ್ಲಿ ಬೇರೆ ಪಂಡಿತರ ಜೊತೆಗೆ ಬೇರೆಯವ್ರಿಗೆಲ್ಲ ಏನೇನು ತೊಂದರೆಗಳಾಗಿದೆ ಅವೆಲ್ಲ ಹೇಳಬೇಕಲ್ವ. ಆ ಕಾಲದಲ್ಲಿ ಯಾರ್ಯಾರು ಸರ್ಕಾರ ಇತ್ತು, ಏನು ಮಾಡಿದ್ರು ಅವೆಲ್ಲ ಹೇಳಬೇಕಲ್ಲ. ಹಾಗೇನೆ ಇದನ್ನು ತೋರಿಸ್ಬೇಕು. ಎಂಥದ್ದು ಗುಜರಾತ್ನಲ್ಲಿ ನಡೀತಲ್ಲ, ಲಖೀಂಪುರದಲ್ಲಿ ನಡೀತಲ್ಲ, ಅದನ್ನು ತೋರಿಸೋಣ ಜನಗಳಿಗೆ. ಲಖೀಂಪುರದಲ್ಲಿ ನಡೀತಲ್ಲಪ್ಪ, ಅದನ್ನು ತೋರಿಸೋಣ. ಯಾವ ಧರ್ಮದವರಾದರೂ ಕೂಡ ಕೋಮುವಾದ ಮಾಡಬಾರ್ದು. ಅವರು ಹಿಂದೂ ಧರ್ಮದವ್ರು ಇರ್ಬೋದು, ಕ್ರಿಶ್ಚಿಯನ್ ಧರ್ಮದವ್ರು ಇರ್ಬೋದು, ಮುಸ್ಲಿಂ ಧರ್ಮದವ್ರು ಇರ್ಬೋದು, ಯಾರು ಕೋಮುವಾದಕ್ಕೆ ಮಾಡಕೂಡದು. ಗೊತ್ತಾಯ್ತಾ? ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಗೌರವದಿಂದ ಕಾಣ್ತಕ್ಕಂಥದ್ದನ್ನು ಮಾಡಬೇಕು. ದೇಶದ ಪುದರ್ಪುಯಿ ಬ್ಯಾಂಕ್ಲೆಡ್ ಒಂಜಾದುಪುನ ಕರ್ನಾಟಕ ಬ್ಯಾಂಕ್ ಖಾಸಗಿ ವಲಯದ ಬ್ಯಾಂಕ್ಲೆಡ್ ಬಾರಿ ಎಡ್ಡ ಎಂಎಸ್ಎಂಇ ಬ್ಯಾಂಕ್ ಪ್ರಶಸ್ತಿನ ಡಿಲೀಟ್ ನಡತಿನ ಲೇಸಡ್ ದೆತನೊಂದೋಡು. ಕೇಂದ್ರ ಮಂತ್ರಿ ನಾರಾಯಣ ಬೊಕ್ಕ ಬ್ಯಾಂಕ್ದ ಅಧಿಕಾರಿಲು ಮಹಾಬಲೇಶ್ವರ ಎಂಎಸ್ ಗೋಪಾಲಕೃಷ್ಣ ಸಾಮಗ ಲೇಸ್ಟ್ ಪಾಲ್ದೆತ್ತೊಂಡ್ಯರು. ದೇಶದ ಪುದರ್ಪುಯಿ ಬ್ಯಾಂಕ್ಲೆಡ್ ಒಂಜಾದುಪುನ ಕರ್ನಾಟಕ ಬ್ಯಾಂಕ್ ಖಾಸಗಿ ವಲಯದ ಬ್ಯಾಂಕ್ಲೆಡ್ ವರ್ಷದ ಬಾರಿ ಎಡ್ಡ ಎಂಎಸ್ಎಂಇ ಬ್ಯಾಂಕ್ ಪ್ರಶಸ್ತಿನ ಪಡೆತಂಡು. ಅಸೋಚಾಮ್ ಸಂಸ್ಥೆ ಡಿಲ್ಲಿಡ್ದಿವನ್ನ ಎಂಎಸ್ಎಂಇ ಆಧಾರದ ಎನ್ಮನೆ ಶೃಂಗಸಭೆ ಬೊಕ್ಕ ಪ್ರಶಸ್ತಿ ಲೇಸಿಡು ಕೇಂದ್ರ ಎಂಎಸ್ಎಂಇ ಎಲ್ಯ ಭಾರಿ ಎಲ್ಯ ಬೊಕ್ಕ ನಡುವಂತರ ಉದ್ಯಮ ಸಚಿವಾಲಯದ ಮಂತ್ರಿ ನಾರಾಯಣ ಇತ್ತದ ಪ್ರಶಸ್ತಿನ ಕೊರಿಯರ್. ಕರ್ನಾಟಕ ಬ್ಯಾಂಕ್ದ ಪರವಾದ ಕ್ರೆಡಿಟ್ ಮಾರ್ಕೆಟಿಂಗ್ ವಿಭಾಗದ ಡಿಜಿಎಂ ಗೋಪಾಲಕೃಷ್ಣ ಸಾಮಗ ಪ್ರಶಸ್ತಿ ದೆತ್ತೊಂಡಿರ. ಬ್ಯಾಂಕ್ದ ಆಡಳಿತ ನಿರ್ದೇಶಕರ ಬೊಕ್ಕ ಸಿಇಒ ಮಹಾಬಲೇಶ್ವರ ಎಂಎಸ್ ಬ್ಯಾಂಕ್ದ ಸಾಧನೆದ ಬಗೆಟ್ ಪಾತಿರಿಯರು. ಕರ್ನಾಟಕ ಬ್ಯಾಂಕ್ ಬೇತೆ ಬೇತೆ ಉತ್ಪನ್ನಲಿನ ಒಟ್ಟುಗು ಎಂಎಸ್ಎಂಇ ವಲಯದ ಸಾಲುಲೆಗ್ ಒತ್ತು ಕೊರೊಂದುಂಡು. ಮಾತಾ ಗುಣಮಟ್ಟದ ಮಾನದಂಡಲಿನ ಸರಿಯಾದ ಪಾಲ್ತೊಂದು ಸಾಲುಲಿನ ಬ್ಯಾಂಕ್ ತುರ್ತು ಇಲಿವಾರಿ ಮಲ್ತೊಂದುಂಡು. ಬ್ಯಾಂಕ್ ಎಂಎಸ್ಎಂಇ ವಲಯದ ಉದ್ಯಮಿಲಿಗೆ ಕೊರ್ನ ಬೆರಿಸಾಯೋಗಾದ ಅಸೋಚಾಂಬುಕ ಬೇತೆ ರಾಷ್ಟ್ರಮಟ್ಟದ ಬಿಸಿನೆಸ್ ಚೇಂಬರ್ಲೆಡ್ ಪ್ರತಿಷ್ಠದ ಪ್ರಶಸ್ತಿನ ಪಡೆತಂಡು. ಎಂಎಸ್ಎಂಇ ವಲಯಗೂ ಎಂಕ್ಲು ಕೊರೊಂದುಪ್ಪುನ ಒತ್ತುನು ದುಂಬರಿಪುನ ಎಂಕ್ಲನ ಸಂಕಲ್ಪನು ಈ ಪ್ರಶಸ್ತಿ ಗಟ್ಟಿ ಮಲ್ಪನು ಮಹಾಬಲೇಶ್ವರ ಎಂಎಸ್ ಪಾಂಡ್ಯರು. ಪುತ್ತೂರುದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರೆ ಮಾರ್ಕಂಡೋಡು 29ನೇ ವರ್ಷದ ಕೋಟಿ ಚೆನ್ನಯ್ಯ ಜೋಡು ಕೆರೆ ಕಂಬಳ ಶನಿವಾರ ನಡ್ತೊಂದುಂಡು. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಮುಳಿಯ ಕೇಶವ ಪ್ರಸಾದ್ ಕಂಬುಳ ಉದಿಪನ ಮಲ್ತೇರು. ಪುತ್ತೂರದ ಪುದರ್ಪೊಯಿ ಕೋಟಿ ಚೆನ್ನಯ್ಯ ಕುಜೋಡು ಕರೆ ಕಂಬಳ ಈ ಸರ್ತಿ 29ನೇ ವರ್ಷದವಾದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರೆ ಮಾರ್ಕಂಡೋಡು ಶನಿವಾರ ನಡ್ತೊಂದುಂಡು. ಕಾಂಡೆ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿದ ಗುರುಕಾರ್ಯರು ಮುಳಿಯ ಕೇಶವ ಪ್ರಸಾದ್ ಕಂಬಳದ ಕರೆಕ್ ಧಾರ್ಮಿಕ ಕ್ಷೇತ್ರಗಳನ್ನ ಪ್ರಸಾದ ಪಾರಾದ ವಿಶೇಷ ಪೂಜೆದ ಒಟ್ಟಿಗೂ ಕೋಟಿ ಚೆನ್ನಯ್ಯ ಜೋಡು ಕರೆ ಕಂಬಳಗೂ ಚಾಲನೆ ಕೊರಿಯರು. ದೇವಕಿ ಈಶ್ವರ ಪೂಜಾರರ ನಾವರದಲ್ಲಿ ವಿಭಾಗದಲ್ಲೂ
ಕೋಟಿ ಕರೆಕ್ಟ್ ಬರೋದು ಕೂಡ ಮಾಜಿ ಶಾಸಕರು ಶಕುಂತಳಾ ಶೆಟ್ಟಿ, ಕಂಬುಲ ಸಮಿತಿ ಗುರುಕಾರ್ಯರು ಎನ್ ಚಂದ್ರರಾಜ್ ಶೆಟ್ಟಿ, ಸಂಚಾಲಕರು ಎನ್ ಸುಧಾಕರ ಶೆಟ್ಟಿ, ಕೋಶಾಧಿಕಾರಿ ಈಶ್ವರ ಭಟ್ ಪಂಜಿಗುಡ್ಡ, ಪ್ರಧಾನ ಕಾರ್ಯಂತರ ದಿನೇಶ್ ಕುಲಾಲ್ ಪಾಲ್ದೊಂಡರು. ವಿದ್ಯಾರಶ್ಮಿ ಬರೋ ಸಂಸ್ಥೆನ ಸಂಚಾಲಕರು ಕೆ ಸೀತಾರಾಮ ರೈ ಸವಣೂರು ಗುರುಕಾರ್ಮೆ ವಹಿಸುತ್ತಿದ್ದರು. ಮುಳಿಯ ಕೇಶವ ಪ್ರಸಾದ್, ಮಾಜಿ ಶಾಸಕಿ ಶಕುಂತಳಾ ಶೆಟ್ಟಿ ಇಂಚ ಬಿನ್ನೇರ್ ಪಾತಿಡ್ದು ಎಡ್ಡು ಬೇಕಿಯರು. ಈ ಒಂಜಿ ಕಂಬಳ ಮಲ್ಪಡಂಡ 29 ವರ್ಷ ಹಿಡಿದು 7 ವರ್ಷ ಹಿಡಿದಿಂಚಿ ನೆಕ್ ಸಂಬಂಧಪಟ್ಟ ಪಾರ ಕಾರ್ಯಕರ್ತರು ಬಂಗ ಬರ್ಪಣೆಯನ್ನು ಮಾತ ತೂಪ ಅಂಚಿನೆಟ್ಟು నేను ಪ್ರಾರ್ಥನೆ ಮಲ್ತನ ಅಂಚಿನ ದಿವಂಗತ ಮುತ್ತಪ್ಪ ರೈಕ್ಲೇನ ಜಯಂತ ರೈಕ್ಲೇನ ಈ ಸಂದರ್ಭಡು ನೆನಪು ಮಲ್ತೊಂದು ಇತ್ತೆ నేను ಈ ಪರಿಸ್ಥಿತಿ ಇಡ್ಲ ನಡಪುಣ್ಣಂಚಿನ ನನ್ನ ಆತ್ಮೀಯ ಸ್ನೇಹಿತ అయిన ಚಂದ್ರ ಶೆಟ್ರಿಗ್ಲ ಒಂಜಿ ಆಗ್ನ ತಂಡೋಗ್ಲ ಒಂಜಿ ಅಭಿನಂದನೆ ಮಲ್ತದು ಈ ಕಂಬಳ ರಡ್ಡ ದಿನ ಪೊರ್ಲುಡು ನಡಪಾಡು ನೆಕ್ಕೆ ಮಾಲಿಂಗೇಶ್ವರ ಅನುಗ್ರಹ ಕೊರಡು ಬಂದು ಎನ್ನ ಅಭಿನಂದನೆಗಳನ್ನು ಸಲ್ಲಿಸಾಬೆ. ನಮ್ಮ ಜ್ಯೋತಿಷ್ಯಡು ಚಂದ್ರಬಲ ಬಾರಿ ಇಂಪಾರ್ಟೆಂಟ್ ಎಂದು ಪನ್ಪೇರು ಅಂಡ ಚಂದ್ರಬಲ ಇಂಪಾರ್ಟೆಂಟ್ ಏಪ ಆಪುಂಡು ಬಂಡ ಚಂದ್ರಬಲದ ಅವಶ್ಯಕತೆ ಚಂದ್ರಬಲ ಇತ್ತುಂಡಲ್ಲ ನಂಗೆ ಏಪ ಆಪುಂಡು ಬಂಡ ಉಪಯೋಗ ಆಪುಂಡು ಬಂಡ ನಮ್ಮ ಮನೋಸ್ಥೈರ್ಯ ಬಾಹುಬಲ ಇಂದು ಅಡ್ಡಿಪ್ಪಡು. ನಮ್ಮ ಕಂಬಳದಂತ ಇತ್ತಿನ ಕ್ರೀಡೆ ಈ ಮನೋಸ್ಥೈರ್ಯಲ ಬಾಹುಬಲನ ವೃದ್ಧಿ ಮಾನ್ಪೊಂದಿತ್ತು. ನಾವು ಅಂಚಿತ್ತಿನ ಈ ಕ್ರೀಡೆನ ಆಯೋಜನೆ ಮಾಡ್ತಂದಿಪ್ಪನಕ್ಲನ್ನ ನಿಕ್ಲೆ ಮಾತರೆಗ್ಲ ವಿಶೇಷವಾದನ ದೇವರ ಅನುಗ್ರಹ ಇಪ್ಪಡು ಪನ್ನೊಂದು ವಿಶೇಷ ಅಭಿನಂದನೆ ಈ ಸಂದರ್ಭಡು ಏನು ಪನ್ನೊಂದಿಲ್ಲ. ಸಹಕಾರ ರತ್ನ ಪ್ರಶಸ್ತಿಗೆ ಸಂದಿನ ಸೀತಾರಾಮ ರೈಕ್ಲಿಗೆ ತಮ್ಮನದ ಮರ್ಯಾದೆ ಮಲ್ತೇರ. ವೈದ್ಯರತ್ನ ಮಾತುಕುಟ್ಟಿ ವೈದ್ಯರ ಈಡೇನ್ ಬೊಟಾನಿಕಲ್ ಗಾರ್ಡನ್ ಮಾರ್ಚ್ 22 ಅಡ್ಯ ನಡ್ಕದ ಚಾವರ್ಕಡ್ ಉದಿಪನಾಪಂಡು ಕೇಂದ್ರ ಕೃಷಿ ಮಂತ್ರಿ ಶೋಭಾ ಕರಂದ್ಲಾಜೆ ಈಡೇನ್ ಬೊಟಾನಿಕಲ್ ಗಾರ್ಡನ್ ಉದಿಪನ ಮಲ್ಪೇರು. ವೈದ್ಯರತ್ನಂ ಮಾತುಕುಟ್ಟಿ ವೈದ್ಯರು ಕರಾವಳಿ ಭಾಗಡು ಬೇರು ಮರ್ದು ಆಯುರ್ವೇದ ಎಲ್ಲ ಮರ್ದಡು ಕರಿನ 35 ವರ್ಷದ್ದು ಜೀವ ಪೋಪುನಂಚಿನ ಪಾಕ ಮಲ್ಲಮಲ್ಲ ಸಿಕ್ಲೆನ ಅರಿನ ಪುಲ ಮರ್ದಡೆ ಗುಣ ಮಲ್ತಿನಾರು. 5 ಎಕರೆ ಜಾಗಿಡ ಅರುಬುಲೆಪಾಯಿನ ಮೂಜಿ ಸಾರೊಟ್ಟಲ ಹೆಚ್ಚ ದೈ ಪೂ ಪರ್ದು ಸಿಡ್ದು ಮಾರಕ ಸಿಕ್ಲೆನ ಗುಣಮಲ್ಪನ ಮರ್ದದ ಗುಣದ ದೈಕ್ಲೆನ ಸಂಪತ್ತು ಬುಲೆಪಾದು ದೇಶ ಪಿದೇ ದೇಶದ ಪಾಕ ಜನಕಲು ಅರೆನ ಈ ಜಾಗಿಗೆ ಬತ್ತದು ಅಕ್ಲೆನ ಆರೋಗ್ಯ ಸಮಸ್ಯೆ ಪರಿಹಾರ ಮಲ್ತೊಂದಿರು. ಈ ಪ್ರಕೃತಿ ಸಂಪತ್ತು ಉಪ್ಪನ ಅಡ್ಯ ನಡ್ಕದ ಈಡೇನ್ ಬೊಟಾನಿಕಲ್ ಗಾರ್ಡನ್ ಉಂದ್ವೇ ಬರ್ಪನ ಅಂಗಾರೆ ಬಂಟ್ವಾಳ ತಾಲೂಕು ಅಡ್ಯ ನಡ್ಕ ಚಾವರ್ಕಾಡ್ ಲೋಕಾರ್ಪಣೆ ಆಪುಂಡು ಕೇಂದ್ರ ಕೃಷಿ ಮಂತ್ರಿ ಶೋಭಾ ಕರಂದ್ಲಾಜೆಂದೆನ ಲೋಕಾರ್ಪಣೆ ಮಲ್ಪೇರು. ಲೋಕಸಭಾ ಸದಸ್ಯರು ರಾಜ್ಯ ಬಿಜೆಪಿ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್, ಮಾಣಿಲ ಶ್ರೀಧಾಮದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ, ಧರ್ಮಗುರು ಚೆಂಬೋಟಿಕಲ್, ಶಾಸಕರು ಎಕೆಎಂ ಅಶ್ರಫ್, ಸಿಎಚ್ ಕುಂಜುಂಬು, ಎನ್ಎ ನೆಲ್ಲಿಕುಂಜು, ಕುಡ್ಲದ ಪೊಲೀಸ್ ಕಮಿಷನರ್ ಶಶಿಕುಮಾರ್, ದಕ್ಷಿಣ ಕನ್ನಡ ಒಡಿಪು ಜಿಲ್ಲಾ ಮೀನುಗಾರರ ಸಹಕಾರಿ ಮೀನು ಮಾರಾಟ ಫೆಡರೇಷನ್ ಗುರುಕಾರ್ಯರು ಯಶಪಾಲ್ ಸುವರ್ಣ ಇಂಚ ಬಿನ್ನೆರು ಪಾಲ್ದಿತ್ತುವೆರೆಂದು ಪ್ರಕಟಣೆಡು ತಿರಿಪಾದಿರು. ಕುಡ್ಲದ ಸರ್ಕಾರಿ ಲೇಡಿ ಕೋಶನ್ ಆಸ್ಪತ್ರೆಡ್ ಮುಸ್ತಾಫ ಪನ್ಪನರ್ನ ಬುಡಿದಿ ಆಣಬಾಲ ಪೆದ್ದುಂಡಲ ಆಸ್ಪತ್ರೆದ ದಾಖಲೆಡ್ ಪೊಣ್ಣೊಂದು ಬರೆಯಿನ ಕೇಸ್ ಸಂಬಂಧ ಕುಡ್ಲದ ಬಂದರ್ ಪೊಲೀಸರು ಕೋರ್ಟುಗು ಬೀವರದಿ ಸಂದಾದಿರು. ಕುಡ್ಲದ ಸರ್ಕಾರಿ ಲೇಡಿ ಕೋಶನ್ ಆಸ್ಪತ್ರೆಡ್ ಬಾಲೆ ಅಂಚಿಂಚಾಯನ ಕೇಸ್ ಸಂಬಂಧಪಟ್ಟದು ಕುಡ್ಲದ ಬಂದರ್ ಪೊಲೀಸರು ಕೋರ್ಟುಗು ಬಿ ವರದಿ ಸಂದಾದಿರು. ಕೇಸಿಗೆ ಸಂಬಂಧ ಹೈದರಾಬಾದ್ ಪ್ರಯೋಗಾಲಯಡು ನಡಪಾಯಿನ DNA ಪರೀಕ್ಷೆದ ವರದಿ ತನಿಖಾಧಿಕಾರಿಲನ ಕೈ ಸೇಡ್ದಳು. ದೂರುಕೊರ್ನ ಮುಸ್ತಾಫಿರೆ ಬಾಲದ ಅಮ್ಮೆಂದು ಪೊಲೀಸ್ ಮೂಲ ತಿರುಪಾದಳು. 2021 ಸೆಪ್ಟೆಂಬರ್ 27 ಮುಸ್ತಾಫಿರ್ನ ಬಿಡದಿ ಲೇಡಿ ಕೋಶನ್ ಆಸ್ಪತ್ರೆಡ್ ಆಣ್ ಬಾಲೆ ಬಿದ್ದಿದ್ದೇರು. ಆಂಡ ಆಸ್ಪತ್ರೆದ ಬೇಲದಕ್ಲನ ತಪ್ಪೊಡ್ದವರ ಪೊಣ್ಣು ಬಾಲೆಂದು ಬರೆಪಾದಿತ್ತೇರು. ಬಾಲೆದ ತೂಕ 1 ಪೊಟ್ಟ 4 ಕಿಲೋ ಐತದ ಬಾಲಿಗೆ ದಮ್ಮುದ ಸಮಸ್ಯೆ ತೋಜಿ ನೀಡಿದ ಪುರುಬಾಲೆನ ICUಗೂ ಪಾಡ್ತಿತ್ತಂಡು. ಬೊಡಿದಿ ಪೆದ್ದಿನಿ ಆಣ್ ಬಾಲೆ ಪೊಣ್ಣು ಬಾಲೆ ಹತ್ತಂದು ಮುಸ್ತಾಫಿರಿಗೆ ತೆರೆದು ಬೈದಂಡು. ಅಕ್ಟೋಬರ್ 14 ಬಾಲೆನ ಡಿಸ್ಚಾರ್ಜ್ ಮಲ್ತದ ಕುಂದಾಪುರದ ಖಾಸಗಿ ಆಸ್ಪತ್ರೆಗೆ ಸೇರ್ಸಾದೇರು. ಅವಳು
ತನಕ ಕೊಡ್ತಿನ ಪೊಂಡು ಬಾಲೆ ಅತ್ತು ಆನಂದ್ ಗೊತ್ತಾತಂಡು. ಬಾಲ್ಯದ ಆರೋಗ್ಯ ಪಿರಕೆಟ್ಟಿ ನೀಡ್ದವರ ಕೂಡ ಲೇಡಿ ಕ್ವಶನ್ ಆಸ್ಪತ್ರೆಗೆ ಸೇರ್ಸಾದಿರು. ಆಂಡ ಬಾಲೆ 48 ದಿನ ಕರೆದು ತೀರ್ದಂಡು. ಕುಡ್ಲಾ ಸ್ಮಾರ್ಟ್ ಸಿಟಿ ಯೋಜನೆ ಬತ್ತಿಬೊಕ್ಕ ದುಂಬುದ ಮುಚ್ಚಿದ ಪೊಯ್ಯಿನ ಗುವೆಲ್ ಮತ ಪಿರಬೊಲ್ಪುಗ ಬೈದಂಡು. ಗುಮನ ಕುರಂದಿನ ಕೆದುಕುಲು ಬುಲೆಚಿಲ್ ಆವಂದುಲ್ಲ. ಇತ್ತೆ ಮಾಂಕಾಳಿ ಪಡ್ಪು ಕೈತಲ್ದ ಮೊಯ್ಲಿ ಕೆದು ಅಭಿವೃದ್ಧಿ ಬಗೆಟ್ ಒಂಜಿ ವರದಿ. ಕುಡ್ಲಡ ದುಂಬು ಪಾಕ ಕೆದುಕುಲಿತದ ನೀರಿಗೆ ಬರ ಇಚ್ಚಾಂಡು. ಕುಡ್ಲ ನಗರದ ಪೊರ್ಲುಗ್ಲಾವು ಕಾರಣಾದಿತ್ತ. ಅರೆಗಲ ಕರಿನೆಂಗೆ ಕುಡ್ಲ ನಗರ ತುಂಬೆ ವೆಂಟೆಡ್ ಅಣೆಕಟ್ಟದ ನೆಲೆಪತ್ತೊಡಾಂಡು. ಇತ್ತೆ ಜಿಲ್ಲಾಡಳಿತ ಕುಡ್ಲ ಸ್ಮಾರ್ಟ್ ಸಿಟಿ ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರ ಕುಡ್ಲ ಮಹಾನಗರ ಪಾಲಿಕೆದ ಇಸೇಸ ಉಮೇದಡ್ ನಗರದ ಕೆದುಕ್ಲೆನ್ ಅಭಿವೃದ್ಧಿ ಮಲ್ಪರ ಯೋಜನೆ ಪಾಡೊಂದಿರ. ಗುಜ್ಜರೆಗೆ ದೊಡ್ಡ ಬೊಕ್ಕ ಮಾಂಕಳಿ ಪಡ್ಪು ರೈಲ್ವೆ ಗೇಟ್ ಕೈತಲ್ದ 40 ಸೆಂಟ್ಸ್ ಜಾಗೆಡುಪ್ಪುನ ಮೊಯ್ಲಿ ಕೆದು ಬುಲೆಚಿಲ್ ಮಲ್ತೊಂದುಂಡು. ಕಾಮಗಾರಿ ಮುಗಿಯಿನ ಹಂತುಡುಂಡು. ನಗರ ಅಭಿವೃದ್ಧಿ ಪ್ರಾಧಿಕಾರ 5 ಲಕ್ಷ ರೂಪಾಯಿ ಖರ್ಚಿಡ್ ಆಜಿ ತಿಂಗುಲ್ದೋಲೈ ಕೆದು ಅಭಿವೃದ್ಧಿ ಮಲ್ತೊಂದುತ್ತಿದ ನೀರು ಬೋಡಾಯಿನ ತುಂಡು. ಕೆದು ಸುತ್ತಮುತ್ತ ಇಂಟರ್ಲಾಕ್, ವಾಕಿಂಗ್ ಟ್ರಾಕ್, ಕುಲ್ಲೆರೆ ಬೆಂಚಿದ ವ್ಯವಸ್ಥೆ ಮಲ್ತೊಂದುಂಡು. ಎಡ್ಡೆ ಒಲ್ಪದ ವ್ಯವಸ್ಥೆ ಮಾತ ಮಲ್ತೊಂದುಂಡೊಂದು ಪನ್ಪೆರ್ ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರ್ ರವಿಶಂಕರ ಮೇಜರ್. ಕಸಗಳು, ಪ್ಲಾಸ್ಟಿಕ್ನ ರಾಶಿಗಳು ಇದ್ದ ಆ ಭಾಗದಲ್ಲಿ ಕೆಲಸವನ್ನು ಮಾಡುವುದಾದರೂ ಹೇಗೆ ಎಂಬ ಒಂದು ಪ್ರಶ್ನೆ ಎದ್ದಿತ್ತು. ಆದರೆ ನಮ್ಮ ಇಂಜಿನಿಯರಿಂಗ್ ಟೀಮು, ಕಾಂಟ್ರಾಕ್ಟ್ದಾರರು ಭಾಳಷ್ಟು ಕೆಲಸಗಳನ್ನು ಮಾಡಿ ಆ 40 ಸೆಂಟ್ ಪ್ರದೇಶದಲ್ಲಿ ಆ ಹೂಳೆತ್ತುವ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಇವತ್ತು ಸುಮಾರು 6 ತಿಂಗಳಲ್ಲೇ ಈ ಒಂದು ಕೆರೆಯ ಅಭಿವೃದ್ಧಿ ಭಾಳ ಒಳ್ಳೆಯ ರೀತಿಯಲ್ಲಿ ನಡೆದಿದೆ. ಒಂದು ಒಳ್ಳೆಯ ನೀರಿನ ಲಭ್ಯತೆ ಆ ಒಂದು ಕೆರೆಯಲ್ಲಿ ನಮಗೆ ಬಂದಿದೆ. ಈ ಕೆರೆಯ ಸುತ್ತಮುತ್ತ ಇವತ್ತು ಆ ಜಾಗವನ್ನು ಸಮತಟ್ಟು ಮಾಡುವಂಥದ್ದು ಮತ್ತು ಇಂಟರ್ಲಾಕ್ಸನ್ನು ಅಳವಡಿಸುವ ಮುಖಾಂತರ ಅಲ್ಲಿ ಒಂದು ಒಳ್ಳೆಯ ವಾಕಿಂಗ್ ಟ್ರ್ಯಾಕನ್ನು ಸಹ ಕೊಡಬೇಕು. ಅಲ್ಲಿಯ ಹಿರಿಯ ನಾಗರಿಕರಿಗೆ ಬಂದು ಕೂತ್ಕೊಳ್ಳುವಂತಹ ಒಂದು ಸ್ಥಳವನ್ನು ಸಹ ಕೊಡಬೇಕು. ಅದಕ್ಕೆ 4 ಭಾಗದಲ್ಲಿ ಬೆಂಚಸ್ಸನ್ನು ಹಾಕುವ ಮುಖಾಂತರ ಅದನ್ನು ಸಂಪೂರ್ಣವಾಗಿ ಉತ್ತಮಪಡಿಸಿ ಜನರಿಗೆ ಮತ್ತೊಂದು ಅವಕಾಶವನ್ನು ಆ ಭಾಗದಲ್ಲಿ ಕೊಡಬೇಕು ಅಂತ ಸರ್ವ ರೀತಿಯ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಬಜ್ಜಿ ಮೊಯ್ಲಿಕ್ಕಿದ್ದು ಮಾತ್ರ ಅತ್ತು ಗುಜ್ಜರಕ್ಕಿದ್ದು ಕುಲಶೇಖರಕ್ಕಿದ್ದು ಜಪ್ಪು ಮುಗೇರ್ ಕೈತಲ್ದಕ್ಕಿದ್ದು ಬಜಾಲ್ ಕೈತಲ್ದಕ್ಕಿದ್ದು ಅಭಿವೃದ್ಧಿ ಮಲ್ತದ ಅಂದಾರ ಪಂಡಿರ. ಅದೇ ರೀತಿ ಬಜಾಲ್ನಲ್ಲಿ ನಾವೊಂದು ಬಜಾಲ್ ಕೆರೆ ಅಂತ ನಾವು ಅಭಿವೃದ್ಧಿ ಮಾಡಿದ್ದೇವೆ. ಅದು ಬರೀ ಇನ್ನು ಉದ್ಘಾಟನೆಗೆ ಬಾಕಿ ಇದೆ. ಅದೇ ರೀತಿ ಮಂಗಳೂರಿನ ಪ್ರಖ್ಯಾತ ಕುಲಶೇಖರದ ಅಂದರೆ ಕುಲಶೇಖರ ರಾಜ್ಯವನ್ನು ಮಾಡುವಾಗ ಅಲ್ಲಿಯ ದೇವರುಗಳಿಗೆ ಜಳಕವನ್ನು ಮಾಡಲು ಕುಲಶೇಖರ ಕೆರೆಗೆ ಬರುವಂಥದ್ದು ವಾಡಿಕೆ ಇತ್ತು. ಅದು ಸಂಪೂರ್ಣವಾಗಿ ಹಾಳಾಗಿತ್ತು. ಆ ಭಾಗದಲ್ಲಿ ಜನ ಬರೀ ಮಾತಾಡೋದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಅಲ್ಲಿಗೆ ಸುಮಾರು 25-30 ಸೆಂಟು ಜಾಗದಲ್ಲಿ ನಾವು ಕುಲಶೇಖರದ ಕೆರೆಯನ್ನು ಸಹ ನಾವು ಇವತ್ತು ಅಭಿವೃದ್ಧಿ ಮಾಡುವ ಮುಖಾಂತರ ಅದಕ್ಕೆ ಒಂದು ಪುನರ್ಜೀವವನ್ನು ಕೊಟ್ಟಿದ್ದೇವೆ. ಸೋಮೇಶ್ವರಕ್ಕಿದ್ದು, ಬೈರಾಡಿಕ್ಕಿದ್ದು, ಜೋಗಿಮಠಕ್ಕಿದ್ದು, ಡಾಕ್ಟರ್ಸ್ ಕಾಲೋನಿಕ್ಕಿದ್ದು, ಬಜಾಲ್ಕಿದ್ದು ನನ್ನದ ದಿನಕ್ಲೆಡ್ ಬುಲೆಚಿಲ್ ಆಯ್ರೈತದ 30 ಕೆದುಕ್ಲನ ಬುಲೆಚಿಲಿಗೆ ಪ್ರಾಧಿಕಾರ ದುಂಬು ಬೈತಂಡ. ಕುಡ್ಲಡ್ ಏತೋ ಮುಚ್ಚಿದ ಪೋಯಿನ ಅತ್ತಂಡ ಗುಮನ ಕೊರಂದಿನ ಕೆದುಕ್ಲೆಗೆ ಇತ್ತೆ ಎಡ್ಡೆ ಅಪ್ಪನ ಯೋಗ ಕೂರ್ತು ಬೈತಂಡ. ದುಂಬುದ ಏತೋ ಗೂವೆಲ್ ತೋಜಿದ ಬದ್ದದ ಅಭಿವೃದ್ಧಿ ಆದ ಪಿರಗಲುಸು ನಂಚ ಆತಂಡ. ಕೇತು ಗೂವೆಲ್ ಮಾತ ಬುಲೆಚಿಲಾಂಡ ಪರ್ಪುನ ನೀರಿಗೆ ಕೊರತೆ ಬರಂದ. ಪರಿಸರದ ಜನಕ್ಕೆಗ್ಲ ಎಡ್ಡೆ ಕೆರೆ ಅಭಿವೃದ್ಧಿಯಾದ ಪಾರ್ಕ್ದಂಚ ವ್ಯವಸ್ಥೆ ಮಲ್ಪನೌಲ ಬಯ್ಯದ ಪುಡ್ತು ಕಾಲಿಸದೆಪ್ಪರ ಹಿರಿಯರೆಗ್ಲ ಎಡ್ಡೆ ತಾನಂದ್ ಪನ್ಪುನಂಚ ಆ ಒಂದುಂಡು. ಕಾರ್ಲದ ಉಚ್ಚೇಡ್ ನಡತಿನ ಆಟವಂಜೇಟ್ ಇಜಾಬು ಓದಂಟ್ ಹೈಕೋರ್ಟ್ ತೀರ್ಪು ಇಂಚಿತ್ತೆ ಸಂಗತಿನ ತಮಾಷೆಗೆ ಬೋಡಾದ ಪಾತಿರ್ದು ಅವು ಸಾಮಾಜಿಕ ಜಾಲತಾಣಡು ಸುದ್ದಿ ಆತಂಡು. ಪರ ಇರೋದ ಅಭಿಪ್ರಾಯ ತೋಜಿದು ಬೈದಂಡು. ಕಾರ್ಲ ಉಚ್ಚೇಡ್ ನಡತಿನ ಆಟದ ದೃಶ್ಯ ಒಂಜಿತ್ತೆ ಬಾರಿ ಸುದ್ದಿ ಆವಂದಿತ್ತದ ಸಾಮಾಜಿಕ ಜಾಲತಾಣಡು ಪರ ಇರೋದ ಅಭಿಪ್ರಾಯ ಬರೊಂದುಂಡು.
ಕೆಲವು ದಿನ ತುಂಬು ಅಂತಾರಾಷ್ಟ್ರೀಯ ಮಟ್ಟಡು ಜೋರ್ದ ಓದಂಟಗೆ ಕಾರಣ ಆಯ್ನ ಇಜಾಬ್ ಬಗೆಟ್ ಹೈಕೋರ್ಟ್ ಕೊರ್ನ ತೀರ್ಪು ಬಗೆಟ್ ಈ ಆಟಡು ಪಾತಿರ್ದೇರ ತೆಂಕು ತಿಟ್ಟದ ಆಟಡು ಈ ಸೇದೆ ಇದ್ದೀರ ಆಟದ ಕಲಾವಿದರವರು ಈ ಬಗೆಟ್ ಐಕ್ ಅರ್ಥ ಮಾಡೋದು ಪಾತಿರ್ದು ಕಲ್ಪನ ಪೊಣ್ಣುಲೇನ ಸೈನಿಕರಿಗೂ ಹೋಲಿಕೆ ಮಲ್ತದ ಇಜಾಬನು ಕಪ್ಪು ಕುಂಟುಗೂ ಹೋಲಿಕೆ ತೋಜಾದ ತಮಾಷೆ ಮಲ್ದೇರ ಇಂದಕ್ಕೆ ಎದುರಾದ ಇತ್ಯದ ವರ್ತಮಾನಲಿನ ಬಗೆಟ್ ಆಟದ ಇರುವಿರ ಕಲಾವಿದರ ಪ್ರಸಂಗಡು ಪ್ರಸ್ತಾಪ ಮಲ್ತಿದೇರ ಆಟ ತೋಂದಿತ್ತಿನ ಅಭಿಮಾನಿಲು ಈ ತಮಾಷೆಗೆ ತಾಟಿ ಬಿಟ್ಟುದು ವಿಸಿಲ್ ಪಾಡ್ದು ಉಮೇದು ಕೊಡ್ತೀರ ಈ ವಿಡಿಯೋ ಎಗ್ಗೆ ಸೋಷಿಯಲ್ ಮೀಡಿಯಾಡ್ ಸುದ್ದಿ ಆಯ್ನಂಚನೆ ಪರ ಇರುವುದು ಅಭಿಪ್ರಾಯ ಬರೊಂದುಂಡು. ಬಂದವರು ಒಂದು ಮಾಡುವ ಅನಾಚಾರ ಅತ್ಯಾಚಾರವನ್ನು ನೋಡುವಾಗ ಅವರನ್ನು ಯಾರು ಮನುಷ್ಯರೆಂದು ಕರೆಯಲು ಪಡುವುದಿಲ್ಲ, ಮನುಷ್ಯರಾಗುವುದಕ್ಕೆ ಸಾಧ್ಯ. ಸಿಕ್ಕಿದ್ದಂತೆ ಯಾರ್ಯಾರ ಮನೆಯನ್ನು ಸುಡುವವರು, ಹೊಡೆಯುವವರು, ಬಡಿಯುವವರು ಅವರು ಸೈನಿಕರಾಗ್ತಾರೆ. ಬಿಸಿ ಆದದ್ದು ಯಾಕೆ? ಇವರು ಬರುವಾಗ ಮನುಷ್ಯರಾಗೆ ಬರಲೇ ಇಲ್ಲ, ಎಲ್ಲ ತಲೆಗೆ ಬಟ್ಟೆ ಹಾಕಿ ಕಟ್ಟಿಕೊಂಡು ಬಂದದ್ದು, ಅದು ಕಪ್ಪು ಬಟ್ಟೆ ಕಟ್ಟಿಕೊಂಡು ಬಂದದ್ದು. ನಾವು ಅದನ್ನು ರದ್ದುಪಡಿಸಿ ಆಯ್ತಲ್ಲ, ಅದಕ್ಕೆ ನಾವು ಬಿಸಿಯಾಗಿ ಇದನ್ನು ಹಾಕಿಕೊಂಡು ಬಂದದ್ದು. ಅವರಿಗೆ ಇವತ್ತಿನ ತೀರ್ಮಾನವನ್ನು ರದ್ದುಪಡಿಸಿ ಆಯ್ತು. ಯಾವುದೇ ಸೈನಿಕರು ಬರುವಾಗ ಬಟ್ಟೆಗಳನ್ನು ಹಾಕಿ ಬರಬಾರ್ದು, ಯಾವ ಸೈನಿಕರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಗುಪ್ತಚರ ವಿಭಾಗದವರು ಅದನ್ನು ಪರಿಶೀಲಿಸಬೇಕು, ಅದನ್ನು ತೆಗಿಬೇಕು ಅಂತೆಲ್ಲ ನಾವು ಘೋಷಣೆ ಮಾಡಿದ್ದರಿಂದ ಅದಕ್ಕೆ ನ್ಯಾಯಾಲಯವು ಸಮ್ಮತಿಯನ್ನು ಸೂಚಿಸಿ ಇನ್ನು ಮುಂದೆ ಯಾರು ಹಾಕ್ಲಿಕ್ಕಿಲ್ಲ. ಯಜಮಾನ್ರೆ, ನೀವು ತೀರ್ಮಾನ ಕೊಟ್ಟದ್ದು ಕೊನೆಗೆ, ಅದಕ್ಕಿಂತ ಮೊದಲು ನಾವೆಷ್ಟು ಗಲಾಟೆ ಮಾಡಿದ್ದೇವೆ ಕಾರ್ಯಕರ್ತರು ಹಾಕಿಕೊಂಡದ್ದು ಅದಕ್ಕೆ. ಮತ್ತೆ ನಾವು ಹಾಕದಿದ್ರೆ ಪ್ರಕರಣ ಇಷ್ಟು ದೊಡ್ಡದು ಆಗ್ತಿರ್ಲಿಲ್ಲ. ಮತ್ತೆ ನೀವು ಕೂಡ ಆಯ್ತು ಹಾಕಿಕೊಂಡು ಹೋಗಿ ಅಂತ ಹೇಳ್ತಿದ್ರಿ, ನಮಗೆ ಗೊತ್ತುಂಟು. ಹೇಳಿ, ಅದನ್ನು ಮುಂದಿನ ಇದಕ್ಕೆ ಅಧಿವೇಶನಕ್ಕೆ ಅದನ್ನು ಪರಿಶೀಲಿಸಲಾಗುವುದು. ಈಗ ಮುಂದುವರಿಸುವ ಇತ್ತೆ ಕೊಡರಿನಿತ ಮಲ್ಲ ಸುದ್ದಿಲು. ಕುಡ್ಲ ಅಡ್ಯಾರ್ದ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಔರಾ 2K22 ಫ್ರೆಶರ್ಸ್ ಡೇ ಕಾರ್ಯಕ್ರಮ ಭವಿಷ್ಯದ 8 ದಿನಗಳಿಗೆ ಅಡಿಪಾಯ ಮಾಡೋಡು ಪಾಂಡ್ಯ ರಾಜನ್. ತುಮಕೂರು ಜಿಲ್ಲೆ ಪಾವಗಡ ಪಳವಳ್ಳಿ ಕಟ್ಟಡ SVT ಖಾಸಗಿ ಬಸ್ ಮಗರ್ದು ಜಾಗಿಡಿ ತೀರ್ನ ಎನ್ಮ ಜನ 25 ಹೆಚ್ಚು ಜನಕ್ಕೆ ಪೆಟ್ಟಾಯಿನ ಕ್ಲೆನ್ ಬದುಕಾಯರೆ ಸರ್ವ ಪ್ರಯತ್ನ ಅರಗ ಜ್ಞಾನೇಂದ್ರ. ಶಾಲೆಡ್ ಭಗವದ್ಗೀತೆ ಕಲ್ಪಾವನೆ ಕಿರೋದ ಇಜ್ಜಿ ಅಂಡ ನೈತಿಕ ಶಿಕ್ಷಣ ಬೋರ್ಡು ಸಂವಿಧಾನಗ ಮರ್ಯಾದೆ ಕೊರಡು ಬಜ್ಪೆಡ್ ಸಿದ್ದರಾಮಯ್ಯರು. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರಮಾರ್ ಕಂಡೋಡು 29 ವರ್ಷದ ಕೋಟಿ ಚೆನ್ನಯ್ಯ ಜೋಡುಕೆರೆ ಕಂಬಳ. ಇಡಿಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೆಲು.